ನಾನು ಇವ್ರಿಗೆಲ್ಲ ಇದನ್ನ ರಿಯಾಕ್ಟೇ ಮಾಡಬಾರ್ದು ಅಂತ ಇದ್ದೆ, ನೀವು ಹಿಡ್ಕೊಂಬಂದಿದ್ದು ಕೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಪೂರ್ಣ ಎಲೆಕ್ಷನ್ ಬರ್ತವೆ, ಇವೆಲ್ಲ ಕಾಗೆ ಗೂಬೆಗಳೆಲ್ಲ ಬರೋದು ಯಾವಾಗ? ಕಾಗೆ ಗೂಬೆಗಳು ಬರೋದಾಗ ಯಾವ್ದೋ ಸತಾಣ ಬಿದ್ದಾಗ ಕಾಗೆ ಗೂಬೆಗಳು ಬರ್ತವೆ. ಗುಬ್ಬಿ ತಾಲೂಕಿನಲ್ಲಿ ನಡೆದಿರುವ ಸರ್ಕಾರಿ ಜಮೀನು ಕಬಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕ ಎಸ್ಡಿ ದಿಲೀಪ್ ಕುಮಾರ್ ಮಾಡಿರುವ ಆರೋಪಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ನಕಲಿ ದಾಖಲೆ ಸೃಷ್ಟಿಸಿ 450 ಎಕರೆ ಸರ್ಕಾರಿ ಜಮೀನು ಕಬಳಿಕೆ ಪ್ರಕರಣದಲ್ಲಿ ಶಾಸಕ ಶ್ರೀನಿವಾಸ್ A1 ಆರೋಪಿ ಎಂದು ಬಿಜೆಪಿಯ ದಿಲೀಪ್ ಹೇಳಿದ್ದಾರೆ. ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ಎಂದರು. 2004ರಲ್ಲಿ ಕದ್ದು ಮೈನ್ಸ್ ಹೊಡೆದು ಅವರ 12 ಲಾರಿ ಹಾಗೂ ಹಿಟಾಚಿಯನ್ನು ಪೊಲೀಸರು ಸೀಸ್ ಮಾಡಿದ್ದರು. ಅವರನ್ನು ಬರೀ ಚಡ್ಡಿಯಲ್ಲಿ ಸ್ಟೇಷನ್ ನಲ್ಲಿ ಕೂರಿಸಿದ್ರು. ಆವಾಗ ಸ್ಟೇಷನ್ಗೆ ಹೋಗಿ ಬಿಡಿಸಿದ್ದು ನಾನು. ಆ ಮನುಷ್ಯ ಇವತ್ತು ಮಾತನಾಡ್ತಾನೆ ಎಂದು ಹಳೆಯದನ್ನು ಕೆದಕಿ ಕಿಡಿಕಾರಿದರು. ಇವಾಗ ಅರೆಸ್ಟ್ ಆಗಿರುವ ಆರೋಪಿ ಕರಿಯಣ್ಣ ಯಾರು? ನನ್ನ ಹಿಂದೆ ಇರುವವನ? ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಮೀನು ಅಕ್ರಮ ಮಾಡಿರುವ ವಿಚಾರ ನನಗೆ ಮೊದಲು ಗೊತ್ತಾಯಿತು. ಆಗ ನಾನೇ ತಹಶೀಲ್ದಾರ್ಗೆ ಹೇಳಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಿಸಿದ್ದೀನಿ. ಖುದ್ದಾಗಿ ಎಸ್ಪಿ ಬಳಿಗೆ ಹೋಗಿ ಇದರ ಬಗ್ಗೆ ಯಾರಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ ಎಂದು ಹೇಳಿದ್ದೀನಿ ಎಂದು ಶ್ರೀನಿವಾಸ್ ತಮ್ಮನ್ನು ಸಮರ್ಥಿಸಿಕೊಂಡರು. ಪ್ರಕರಣದ ತನಿಖೆ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ನಾನು ಯಾಕೆ ಮಧ್ಯೆ ಹೋಗ್ಲಿ? ಪೊಲಿಟಿಕಲ್ ಗೇಮ್ ಮಾಡುವುದಕ್ಕೆ ನೋಡುತ್ತಿದ್ದಾರೆ. ಇವರ ಹಿಂದೆ ಮುಂದೆ ಇರುವವರೆಲ್ಲ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ದುರುದ್ದೇಶದಿಂದ ಇನ್ನೊಬ್ಬರ ಮೇಲೆ ಆರೋಪ ಮಾಡುವುದು ಸರಿಯಲ್ಲ. ಇವರದ್ದೇ ಸರ್ಕಾರ ಇದೆ, ತನಿಖೆ ಮಾಡ್ಲಿ. ಬಗರ್ ಹುಕುಂನಲ್ಲಿ ಬಡವರಿಗೆ ಜಮೀನು ಮಂಜೂರು ಮಾಡಿದ್ದೀನಿ. 1 ವರ್ಷ ಟೈಮ್ ಇತ್ತು. ಫಾಸ್ಟ್ ಆಗಿ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ನಾನೇ ಹೇಳಿದ್ದೆ. 1-2 ತಪ್ಪು ಆಗಿರಬಹುದು. ಪ್ರತಿಯೊಂದನ್ನು ನಾನು ಸ್ಪಾಟ್ಗೆ ಹೋಗಿ ನೋಡುವುದಕ್ಕೆ ಆಗಿಲ್ಲ. ಯಾವುದಾದ್ರೂ ತಪ್ಪಾಗಿದ್ದರೆ ಅದನ್ನು ವಜಾ ಮಾಡಿಸಲಿ. ಇವಾಗ್ಲೂ ವಜಾ ಮಾಡುವುದಕ್ಕೆ ಅವಕಾಶವಿದೆ. ನಮ್ಮ ಸಂಬಂಧಿಕರಿಗೆ ಹಿಂಬಾಲಕರಿಗೆ ಅರ್ಧ ಗುಂಟೆ ಜಮೀನು ಮಾಡಿಕೊಟ್ಟಿದ್ರು. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ. ಒಂದೇ ಒಂದು ಕ್ಷಣವೂ ಶಾಸಕನಾಗಿ ಮುಂದುವರಿಯುವುದಿಲ್ಲ. ತಲೆಗೆಟ್ಟವನೊಬ್ಬ ಹೇಳಿದ್ದಾನೆ. ಅವನಿಗೆ ಎಜುಕೇಶನ್ ಇದೆಯಾ? ಏನು ಮಾತಾಡ್ತೀನಿ, ಯಾವುದರ ಬಗ್ಗೆ ಮಾತಾಡ್ತೀನಿ ಅಂತ ಅವನಿಗೆ ಸರಿಯಾಗಿ ಅರಿವಿಲ್ಲ ಎಂದು ದಿಲೀಪ್ ಕುಮಾರ್ ವಿರುದ್ಧ ಹರಿಹಾಯ್ದರು. ಇವಾಗ ನನ್ನ ಮೇಲೆ ಆರೋಪ ಮಾಡಿರುವ ವ್ಯಕ್ತಿ ಕರಡಿ ಕಲ್ಲ ಬಳಿ 30-40 ಎಕರೆ ಜಮೀನು ಮಾಡಿದ್ದಾನೆ. ಎಲೆಕ್ಷನ್ಗೆ ನಿಂತು ಸೋತು 40 ಎಕರೆ ಜಮೀನು ಮಾಡಿದ್ದಾನೆ. ನಾನು ಸಾವಿರಾರು ಕೋಟಿ ಹೊಡೆದಿದ್ದೀನಿ ಅಂತ ಹೇಳ್ತಾನೆ. 1000 ಕೋಟಿಗೆ ಎಷ್ಟು ಸೊನ್ನೆ ಬರುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ಇದೆಲ್ಲ ಎಲೆಕ್ಷನ್ ಗಿಮಿಕ್. ಎಲೆಕ್ಷನ್ ಟೈಮ್ ನಲ್ಲಿ ಕಾಗೆ ಗೂಬೆಗಳು ಬರುವುದು. ಅದೇ ರೀತಿ ನನ್ನ ಮೇಲೆ ಬರ್ತಿದ್ದಾರೆ ಅಷ್ಟೇ ಎಂದು ತಮ್ಮ ವಿರುದ್ಧದ ಆರೋಪಗಳನ್ನು ತಳ್ಳಿ ಹಾಕಿದರು. ನಾನು ಬಗರುಕುಂಬಲ್ ಏನೋ ಮಾಡ್ಬಿಟ್ಟವನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಇದನ್ನು ಹೇಳ್ತಲೇ ಅವನು ಯಾರೋ ಒಬ್ಬ JDS ಕ್ಯಾಂಡಿಡೇಟ್ ಅಂತ ಬಂದವನಿ. ಅವನಿಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಇದ್ರ ಬಗ್ಗೆ ಏನು ಐಡಿಯಾನೇ ಇಲ್ಲ. ಬಗರುಕುಂಬ ಕಮಿಟಿ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಅವನು ಹೇಳಂಗೆ ಆಗ್ಬಿಟ್ಟವನಿ. ಹೋಗಿ ಫಸ್ಟು ತಗೊಬೇಕು, ಅಲ್ಲಿರ್ತಕ್ಕಂಥ ಮಾಹಿತಿ ತಗೊಬೇಕು. ಹೌದು, ಬಗರುಕುಂಬ ಕಮಿಟಿಲಿ ನಾವು ಕೊಡ್ತೀವಿ. ಹೆಂಗೆ ಕೊಡ್ತೀವಿ? VA ರಿಪೋರ್ಟ್ ಕೊಡಬೇಕು. ಫಸ್ಟು ಸ್ಥಳ ತನಿಖೆ ಮಾಡಬೇಕು. ಸ್ಥಳ ತನಿಖೆ ಮಾಡಿಬಿಟ್ಟು ಸರ್ವೇನ ಹೋಗ್ಬೇಕು. ಎಷ್ಟು ಎಕ್ಸ್ಟೆಂಟಲ್ಲಿ ರೈತ ಗೇಯ್ತಾವನೆ ಅನ್ನೋದನ್ನ ಸ್ಕೆಚ್ ಮಾಡಬೇಕು. ಆ ಸ್ಕೆಚ್ ಸರ್ವೇನ ಸೈನ್ ಹಾಕಿ ಕೊಟ್ಟ ಮೇಲೆ ಅದನ್ನು ರೆಕಾರ್ಡ್ ಮಾಡಬೇಕು. ರೆಕಾರ್ಡ್ VA ಮಾಡಬೇಕು. VAಯಿಂದ ತಹಸೀಲ್ದಾರಿಗೆ ಬರುತ್ತೆ. ತಹಸೀಲ್ದಾರಿಂದ ಕಮಿಟಿಗೆ ಬರುತ್ತೆ. ಆ ಕಮಿಟಿಗೆ ಬಂದಾಗ ಕಮಿಟಿ ಎಲ್ಲ ನೋಡಿ ಸರಿಯಾಗಿದೆಯಾ ಅದನ್ನೆಲ್ಲ ನಾವು ಎಂಕ್ವೈರಿ ಮಾಡಿರ್ತೀವಿ. ಇಡೀ ಒಬ್ಬ ಮನುಷ್ಯಂಗೆ ಸರ್ಕಾರಿ ಆದೇಶ ಇರ್ತಕ್ಕಂಥದ್ದು 4 ಎಕರೆ 38 ಗುಂಟೆ ಕೊಡಬೇಕು ಅಂತ ಸರ್ಕಾರದ ಆದೇಶ ಇರೋದು. ನಾವು ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಕೊಡ್ತೀವಿ. ಅದನ್ನು ಚೆಕ್ ಮಾಡೋದು ಅಧಿಕಾರಿ. ಏನಾರ ನಮ್ಮ ಇದರಲ್ಲಿ ಏನಾದರೂ ಲೋಪ ಮಾಡ್ಯವನಿದ್ರೆ ಅಧಿಕಾರಿ ಮಾಡಿರ್ತಾನೆ. ಅವನು ಅದಕ್ಕೆ ಹೊಣೆಗಾರರಾಗಬೇಕಾಗುತ್ತೆ. ನಮ್ಮ ಕಮಿಟಿ ಬರೋದಕ್ಕೆ ಮೊದಲು ಇವೆಲ್ಲ ಪರಿಶೀಲನೆ ಮಾಡೇ ಬರಬೇಕು. ನಮ್ಮ ಕಮಿಟಿ ಬರಬೇಕಾದ್ರೆ ಇಲ್ಲ ಅವರಿಗೆ ಈ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಇದು ಹೆಂಗೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಮಾಹಿತಿ ಇಲ್ಲ. ಮಾತಾಡಿರೋರು ಯಾರು? 2004ರಲ್ಲಿ ಕದ್ದು ಮೈನ್ಸ್ ಹೊಡೆದು ಅವರ 12 ಲಾರಿ ಟಿಪ್ಪರು 12 ಟಿಪ್ಪರು ಇಟಾಚಿ ತಗೊಂಬಂದು ಇವ್ರನ್ನ ಚಡ್ಡಿಲಿ ಕುಂಡ್ರಿಸಿದ್ರು ಪೊಲೀಸ್ ಸ್ಟೇಷನ್ಗೆ. ಅವಾಗ ಬಿಡಿಸಿದ್ದ ನಾನು. ಅದನ್ನು ಯಾರಾಗಲಿ ಅದನ್ನು ಪರಮಾಣು ಕೇಳಿ. ಇನ್ನೂ ಅವ್ರೇನು ಸತ್ವಹಿಲ್ಲ, ಇನ್ನೂ ಇದ್ದಾರೆ. ಪರಮಾಣು ಕೇಳಿ ಅವ್ರು ಯಾವ ಸ್ಥಿತಿಲಿದ್ದರು, ಹೆಂಗೆ ಮಾಡಿದರು, ಏನು ಮಾಡಿದರು, ಏನಕ್ಕೆ MLA ಅವ್ರಿಗೆ ಫೋನ್ ಹಾಕಿ ಪೊಲೀಸ್ ಸ್ಟೇಷನ್ ಮುಂದೆ ಕಾಯ್ತಾ ಇದ್ರಿ. ನಾನು ಫಸ್ಟ್ ಟೈಮ್ MLA ಬಿಡಿಸಿದ್ದನು ನಾವು. ಆ ಮನುಷ್ಯ ಮಾತಾಡ್ತಾನೆ. ಈಗ ಅಲ್ಲಾಗಿರೋ ಕೆಲಸ ಯಾರು? ಕರಿಯಣ್ಣ ಯಾರಿಂದಿರೋನು ನನ್ನಿಂದವನ? ನಾನು ಹೇಳಿದ್ದೀನಿ, ನಾನೇ ಕಂಪ್ಲೇಂಟ್ ಕೊಡಿಸಿದ್ದೀನಿ ಅಂತಲೂ ಹೇಳಿದ್ದೀನಿ. ಅದ್ರಿಗೆ ಗೊತ್ತಾಗಿದ್ದು ನನಗೆ ಗೊತ್ತಾಗಿದ್ದು. ನಾನೇ ತಹಸೀಲ್ದಾರಿಗೆ ಹೇಳಿ ಕಂಪ್ಲೇಂಟ್ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ನಾನೇ ಕಂಪ್ಲೇಂಟ್ ಕೊಟ್ಟಾಗ ನಾನು ಅವ್ರನ್ನ ಯಾರನ್ನಾರು ಉಳ್ಸೋಕ್ಕೆ ಯಾಕೆ ಪ್ರಯತ್ನ ಪಡಲಿ? ನಾನು ನಿನ್ನೆ SP ಆಫೀಸಿಗೆ ಖುದ್ದಾಗಿ ಹೋಗಿ SP ಹೇಳಿದ್ದೀನಿ.
ಯಾರಿದ್ದಾರೆ ಅವರಿಂದ ಹೆಗಡೆ ಈ ಒಂದು ಇನ್ಸಿಡೆಂಟಲ್ಲಿ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಎಸ್ ಪಿ ಅವ್ರಿಗೂ ಕೂಡ ಹೇಳಿದ್ದೀನಿ. ಅವ್ರಿಗೆ ಅವರು ಈ ಹಂತದಲ್ಲಿ ತನಿಖೆ ನಡೀತಾ ಇದೆ. ತನಿಖೆ ನಡೆಯುವಾಗ ನಾನೇ ಯಾಕೆ ಅದ್ರ ಬಗ್ಗೆ ಅದರಲ್ಲಿ ಇಂಟ್ರ್ಯೂವನ್ ಆಗಲಿ? ಇದನ್ನು ಪೊಲಿಟಿಕ್ಸ್ ಇಂಟ್ರ್ಯೂವನ್ ಮಾಡೋಕ್ಕೆ ಇವರೆಲ್ಲ ಟ್ರೈ ಮಾಡ್ತಾವ್ರೆ. ಎಲ್ಲ ಇವ್ರ ಹಿಂದೆ ಮುಂದೆ ಇರೋರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥದ್ದು. ದುರುದ್ದೇಶದಿಂದ ಇನ್ನೊಬ್ಬರ ಮೇಲೆ ಹೇಳೋದು. ನಾನು ಮಾಡಿದರೆ ಎಂಕ್ವೈರಿ ಮಾಡಲಿ, ಇವ್ರದ್ದೇ ಸರ್ಕಾರ ಐತಿ. ನಾನು ಕೊಟ್ಟಿರ್ತೀನಿ, ಬಗೂರ್ ಕುಮಾರ್ ಕೊಟ್ಟಿದ್ರೆ ಯಾವುದೋ 1, 2, 3 ನಾವು ಅವಾಗ ನಮ್ಗೆ ಇದ್ದಿದ್ದು ಒಂದೇ 1 ವರ್ಷ ಟೈಮು. ಅವಾಗ ಫಾಸ್ಟಾಗಿ ಮಾಡಿ ಅಂತ ಹೇಳಿದ್ದೆ. ಅವಾಗ ಯಾರು ಅಧಿಕಾರಿಗಳು ಏನಾರು ತಪ್ಪು ಮಾಡಿದರೆ ರೆಕಾರ್ಡ ಪ್ರತಿಯೊಂದು ನಾನು ಹೋಗಿ ಸ್ಪಾಟ್ಗೆ ಹೋಗಿ ಮಾಡೋಕ್ಕಾಗಿರಲ್ಲ. ಅದ್ರಾಗ 1, 2, 3 ಮಿಸ್ಟೇಕ್ ಹಂಗಾಗಿದ್ರೆ ವಜಾ ಮಾಡಿಸ್ಲಿ, ಹೋಗಿ ವಜಾ ಮಾಡೋಕ್ಕೆ ಅವಕಾಶ ಇದೆ. ಎಸಿಗೆ ಕೊಟ್ಟರೆ ವಜಾ ಮಾಡ್ತಾರೆ. ಯಾರು ಉಳುಮೆ ಮಾಡ್ತಾ ಇಲ್ಲ, ಉಳುಮೆ ಮಾಡ್ತಾ ಇರೋನಿಗೆ ಮಾಡಿದ್ದೀವಿ ಅಂತಂದರೆ ಅದನ್ನು ವಜಾ ಮಾಡೋಕ್ಕೆ ಅವಕಾಶ ಇದೆ. ನಾನೇನು ನನ್ನ ಹಿಂಬಾಲಕರಿಗೆ ಇರ್ಬೋದು, ನನ್ನ ಸಂಬಂಧಿಕರಿಗೆ ಇರ್ಬೋದು, ಅರ್ಧ ಕುಂಟೆಗೆ 1 ಕುಂಟೆ ಮಾಡಿದ್ರು ನಾನು ರಾಜೀನಾಮೆ ಕೊಡ್ತೀನಿ. ನಾನು ಈ ಶಾಸಕ ಸ್ಥಾನದಾಗ ನನ್ನ ಸ್ವಂತ ಸಂಬಂಧಿಕರಿಗೆ ಅರ್ಧ ಕುಂಟೆ ಮಾಡಿದ್ರೇ ನಾನು ರಾಜೀನಾಮೆ ಕೊಡ್ತೀನಿ. ಒಂದೇ 1 ಸೆಕೆಂಡು ಶಾಸಕನಾಗಿ ಮುಂದುವರಿಯಲ್ಲ. ಇಲ್ಲ, ಒಂದು ಕಮಿಟಿ ಒಳಗೆ ಇವನು ಯಾರೋ ತಲೆ ಕೆಟ್ಟನೋ ಬೇಳೆವನಿ, ಅವನಿಗೆ ಎಜುಕೇಷನ್ ಐತು, ಏನು ಮಾತಾಡ್ತೀನಿ, ಏನು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅನ್ನೋದೇ ಅರಿವಿಲ್ಲ. ಇಲ್ಲೆಲ್ಲ ಯಾವುದೋ ಕಾವಲಲ್ಲಿ ಎಲ್ಲದು ಕರ್ಡಿಕಲ್ಲಲ್ಲಿ ಈ ಮನುಷ್ಯ ಈ 30-40 ಎಕರೆ ಜಮೀನು ಮಾಡ್ಕೊಂಡವ್ರೆ. ನೋಡಿ, ಯಾರನ್ನ ಒಂದು ಎಲೆಕ್ಷನ್ ನಿಂತ್ಕೊಂಡ್ರೆ ಇನ್ನು 5 ವರ್ಷದ ತನಕ ನಾವು ಏನು ಮಾಡಿರೋ ಸಾಲುಗಳು ತೀರ್ಸ್ಕೊಳಕ್ಕಾಗಲ್ಲ. ಈ ಮನುಷ್ಯ ಎಲೆಕ್ಷನ್ ನಿಂತು ಸೋಲ್ತಿದ್ದಂಗೆ ಅಲ್ಲೋಗಿ 40 ಎಕರೆ ಜಮೀನು ಮಾಡಿರೋನು ನಾನು 1000 ಕೋಟಿ ಹೊಡೆದ್ಬಿಟ್ಟಿದ್ದೀನಿ ಅಲ್ಲಿ ಅಂತ ಹೇಳ್ತಾವನಿ. 1000 ಕೋಟಿಗೆ ಎಷ್ಟು ಸೊನ್ನೆ ಬರ್ತವೆ ಅಂತ ಗೊತ್ತಿದ್ರೆ ಅವ್ನು 1000 ಕೋಟಿ ಹೇಳ್ತಿರ್ಲೇ ಇಲ್ಲ. ಅಂಥವರೆಲ್ಲ ಮಾತಾಡೋಂಗಾಗಿ ಅವ್ರಿಗೆ ನಾನು ಇವ್ರಿಗೆಲ್ಲ ಇದನ್ನು ರಿಯಾಕ್ಟೇ ಮಾಡಬಾರ್ದು ಅಂತ ಇದ್ದೆ. ನೀವು ಹಿಡ್ಕೊಂಬಂದಿದ್ದು ಕೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಪೂರ್ಣ ಎಲೆಕ್ಷನ್ ಬರ್ತವೆ. ಇವೆಲ್ಲ ಕಾಗೆ ಗೂಬೆಗಳೆಲ್ಲ ಬರೋದು ಯಾವಾಗ? ಕಾಗೆ ಗೂಬೆಗಳು ಬರೋದಾಗ ಯಾವಾಗ? ಯಾವುದೋ ಸತ್ತಾಣ ಬಿದ್ದಾಗ ಕಾಗೆ ಗೂಬೆಗಳು ಬರ್ತವೆ. ಅದನ್ನೇ ನಾನು ಎಂಕ್ವೈರಿ ಮಾಡಕ್ಕೆ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ನನ್ನ ಹಿಂದಿರ್ತಕ್ಕಂಥವ್ನು ಯಾರನ್ನ ಇದ್ರೆ ಅವನು ಕರ್ಕೊಂಡು ಹೋಗಿ ಕೇಳಿ. ಅವನೇ ಹೇಳೋನಿಲ್ಲ. ನೆನ್ನೆ ಯಾರೋ ಕೂತ್ಕೊಂಡು ನೇರವಾಗಿ ಶಾಸಕರ ನಂಬರ್ 1 ಆರೋಪಿಗಳು ಅಂತ ಹೇಳೋನೆಲ್ಲ ಅವ್ರನ್ನ ಕೇಳಿ. ಯಾರು ಕರಿಯಣ್ಣ ಎಲ್ಲಿದ್ದ ಈ ಮಾಹಿತಿ ಬೇಕಾದ್ರೆ ನಮ್ಮ ವಾಟ್ಸಪ್ಪಲ್ಲಿ ಐತೆ. ಯಾರು ಯಾವುದೋ ಫಂಕ್ಷನಾಗ ಅವ್ರ ಜೊತೆಲೇ ಇರೋದನ್ನ ತೋರಿಸ್ತೀನಿ ಫೋಟೋನ. ಯಾರಿಂದ ಇದ್ದ ಕರಿಯಣ್ಣ ಲೈಫ್ ಲಾಂಗ್ ನನ್ನ ಹಿಂದೆಗಡೆ ಯಾವತ್ತೂ ಬಂದಿಲ್ಲ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.